ಸುಳ್ಯ ತಾಲೂಕಿನ ಪಂಚದ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೋತ್ಸವವು ಫೆಬ್ರವರಿ 1 ರಿಂದ ಫೆಬ್ರವರಿ 9 ರವರೆಗೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ಕೆಮ್ಮೆಂಜೆ ನಾಗೇಶ ತಂತ್ರಿಯವರ ನೇತೃತ್ವದಲ್ಲಿ ಪಂಚ ಸಾವಿರ ಸೀಮೆ ಶ್ರೀದೇವರ ವರ್ಷಾವಧಿ ಜಾತ್ರಾ ಮಹೋತ್ಸವವು ಜರುಗಲಿರುವುದು. ಫೆಬ್ರವರಿ 1 ರಂದು ಧ್ವಜಾರೋಹಣ, ಫೆಬ್ರವರಿ 2 ರಂದು ಮಹಾಪೂಜೆ ನಿತ್ಯ ಬಲಿ, ಫೆಬ್ರವರಿ 3 ರಂದು ಮಹಾಪೂಜೆ ನಿತ್ಯ ಬಲಿ, ಸಂಜೆ 4:30 ರಿಂದ ಹಸಿರು ಕಾಣಿಕೆ ಮೆರವಣಿಗೆ, ಫೆಬ್ರವರಿ 4 ರಂದು ಬೆಳಗ್ಗೆ ಶ್ರೀದೇವರ ಉತ್ಸವ, ಮಧ್ಯಾಹ್ನ ಮಹಾಪೂಜೆ ಉತ್ಸವ, ಫೆಬ್ರವರಿ 5 ರಂದು ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಅನ್ನ ಸಂತರ್ಪಣೆ, ದೈವಗಳ ನರ್ತನ ಸೇವೆ, ಫೆಬ್ರವರಿ 6 ರಂದು ದೇವರ ಬಲಿ ಹೊರಟು ಉತ್ಸವ, ರಾತ್ರಿ 9:30 ರಿಂದ ಬ್ರಹ್ಮ ರಥೋತ್ಸವ ಜರುಗಲಿರುವುದು. ಫೆಬ್ರವರಿ 7 ರಂದು ಕವಟೋದ್ಘಾಟನೆ, ದೇವರಿಗೆ ಅಭಿಷೇಕ, ಧ್ವಜ ಆವರೋಹಣ ನಡೆಯಲಿರುವುದು. ಫೆಬ್ರವರಿ 8 ರಂದು ಗರಡಿಬೈಲಿನ ಮೂಲ ನಾಗನಕಟ್ಟೆಯಲ್ಲಿ ತಂಬಿಲ, ಉಳ್ಳಾಕುಲು ದೈವದ ನೇಮ, ಪ್ರಸಾದ ವಿತರಣೆ ನಡೆಯಲಿರುವುದು. ಫೆಬ್ರವರಿ 9 ರಂದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪೂಜೆ ಹಾಗೂ ಶಿರಾಡಿ ದೈವಗಳ ನೇಮ ಜರುಗಲಿರುವುದು. ತಾವೆಲ್ಲರೂ ಈ ಜಾತ್ರಾ ಉತ್ಸವಕ್ಕೆ ಆಗಮಿಸಿ ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಅಧ್ಯಕ್ಷರು ಮತ್ತು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಸಲಹಾ ಸಮಿತಿ, ಅರ್ಚಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಉತ್ಸವ ಸಮಿತಿ ಸಂಚಾಲಕರು, ಸರ್ವ ಸದಸ್ಯರುಗಳು ಹಾಗೂ ಸೀಮೆಯ ಸಮಸ್ತ ಭಕ್ತಾದಿಗಳು ವಿನಂತಿಸಿಕೊಂಡಿದ್ದಾರೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಬೆಳ್ಳಾರೆ.